ಕರಾವಳಿಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ವರುಣನ ಆರ್ಭಟಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ತತ್ತರಿಸಿ ಹೋಗಿದ್ದಾರೆ. ಭಾರೀ ಮಳೆಯ ಪರಿಣಾಮ ಅಲ್ಲಲ್ಲಿ ನೀರು ಹೊಕ್ಕಿ ಮನೆಗಳಿಗೆ ಹಾನಿ ಉಂಟಾಗಿದೆ. ಕೆಲವೆಡೆ ಗುಡ್ಡ ಕುಸಿದು ಹಾನಿ ಉಂಟಾದರೆ ಇನ್ನು ಕೆಲವೆಡೆ ಹೊಳೆ ನೀರು ಉಕ್ಕಿ ಹರಿದು ತೋಟ ಮನೆ ಜಲಾವೃತಗೊಂಡಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಕರಾವಳಿಯಲ್ಲಿ ವರುಣ ಯಾಕೋ ತನ್ನ ಅಬ್ಬರವನ್ನ ನಿಲ್ಲಿಸುವಂತೆ ಕಾಣುತ್ತಿಲ್ಲ. ಸತತ ಒಂದು ವಾರಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಕಂಗಾಲಾಗಿರುವ ಕರಾವಳಿಯ ಜನ. ಕಳೆದ 3 ದಿನಗಳಿಂದ ಸುರಿಯುತ್ತಿರುವ ಅಬ್ಬರದ ಮಳೆಯಿಂದಾಗಿ ಜನಜೀವನವೇ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಭಾರೀ ಜೋರಾಗಿದ್ದು, ಜಿಲ್ಲೆಯ ಪುತ್ತೂರು, ಬೆಳ್ತಂಗಡಿ, ಬಂಟ್ವಾಳ, ಸುಳ್ಯ ತಾಲೂಕುಗಳಲ್ಲೂ ಅಪಾರ ಪ್ರಮಾಣದ ಮಳೆ ಸುರಿಯುತ್ತಿದೆ. ಮಳೆಯ ಅಬ್ಬರಕ್ಕೆ ಸುಸ್ತಾಗಿ ಹೋಗಿರೋ ಕೆಲವೊಂದು ಭಾಗದ ಕರಾವಳಿಯ ಜನಕ್ಕೆ ಹಿಂದೆಂದೂ ಕಂಡಿರದ ರೀತಿಯಲ್ಲಿ ಮಳೆ ಕಾಣಿಸಿಕೊಂಡಿದೆ. ಪುತ್ತೂರು ಸುಬ್ರಹ್ಮಣ್ಯ ಸಂಪರ್ಕಿಸುವ ಸರ್ವೆ ಎಂಬಲ್ಲಿ ಸೇತುವೆ ಮುಳುಗಡೆಯಾಗಿದ್ದು, ನಿನ್ನೆ ರಾತ್ರಿಯಿಂದ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಸುಮಾರು 26 ವರ್ಷಗಳ ಬಳಿಕ ಗೌರಿಹೊಳೆ ಭೋರ್ಗರೆಯುತ್ತಿದ್ದು, ನೀರು ರಸ್ತೆಯ ಮೇಲೆ ಹರಿದಾಡಿ ಜನಜೀವನವೇ ಅತಂತ್ರಗೊಂಡಿದೆ. ಸರಿಸುಮಾರು 10 ರಿಂದ 15 ಮನೆಗಳಿಗೆ ಗೌರಿಹೊಳೆ ನೀರು ನುಗ್ಗಿದ್ರೆ ಅತ್ತ ಕೆಲವರ ತೋಟವಂತೂ ನದಿ ಯಾವುದು ತೋಟ ಯಾವುದು ಎಂಬಂತೆ ಭಾಸವಾಗ್ತಿತ್ತು. ಈ ನಡುವೆ ಮುಳುಗಡೆಯಾಗಿದ್ದ ಕೆಲ ಮನೆಗಳಲ್ಲಿನ ಜನರನ್ನ ಎನ್ಡಿಆರ್ಎಫ್ ಸಿಬ್ಬಂದಿಗಳು ಬಂದು ರಕ್ಷಣೆಯನ್ನ ಮಾಡಿದ್ರು. 1999ರ ಬಳಿಕ ಇದೇ ಮೊದಲ ಬಾರಿಗೆ ಗೌರಿಹೊಳೆಯ ಭೀತಿ ಸೃಷ್ಟಿಸಿದೆ ಅಂತಾರೆ ಅಲ್ಲಿನ ಜನ. ನಮ್ಮ ಸರ್ವೆ ಪುತ್ತೂರು ತಾಲೂಕು ಸರ್ವೆ ಗ್ರಾಮದ ಗೌರಿಹೊಳೆಯು ನಿನ್ನೆ ಸಂಜೆ ಇಲ್ಲಿ ನಮ್ಮ ಸೇತುವೆ ಸಾಧಾರಣ 6:30 ಗಂಟೆಯಿಂದ ಮೇಲೆ ರೋಡಲ್ಲಿ ನೀರು ಬಂದು ಎಲ್ಲ ಬ್ಲಾಕ್ ಆಗಿತ್ತು. ಆನಂತರ ಕೆಲವರು ಅರ್ಧದಲ್ಲಿ ಹೋಗಿದ್ದಾರೆ. ಮತ್ತು ರಾತ್ರಿ ಸುಮಾರು ಒಂದು 12 ಗಂಟೆ ನಂತರ ಸಂಕದ ಮೇಲೆ ನೀರು ಬಂದು ಬೆಳಿಗ್ಗೆ 4:30 ಗಂಟೆಗೆ ಮರ ಎಲ್ಲ ಬಂದು ಸಂಘದ ಇದೆಲ್ಲವೂ ಗುಡಿಯಾಗಿ ಫುಲ್ಲು ಸಾಧಾರಣ ರೋಡೆಲ್ಲ ಹೊಳೆಯಾಗಿ ಬಂದಿದೆ. ಸಾಧಾರಣ ವಿಡಿಯೋದಲ್ಲಿ ನೋಡಿದ್ದಾರೆ. ಅದೇ ರೀತಿ ಸಾಧಾರಣ ಸುಮಾರು ವರ್ಷದ ಹಿಂದೆ 99ರಲ್ಲಿ ಇದೇ ರೀತಿ ಒಂದು ನೀರು ಬಂದು ಸಂಕ ಬ್ಲಾಕ್ ಆಗಿದೆ. ಆದ್ದರಿಂದ ಈ ವರ್ಷ ಸಾಧಾರಣ ನಿನ್ನೆ ಮಳೆಗೆ ಸಂಕದಿಂದ 4 ಫೀಟ್ ಹೈಟಲ್ಲಿ ನೀರು ಹೋಗಿ ಮರ ಎಲ್ಲ ಬಂದು ಎಲ್ಲ ಕೊಚ್ಚಿಕೊಂಡು ಹೋಗಿದೆ. ಆದ್ದರಿಂದ ಸಾಧಾರಣ ಈ ಹತ್ತಿರದ ಗದ್ದೆ ತೋಟ ಎಲ್ಲ ಮುಳುಗಿ ಹೋಗಿದೆ. ಎಷ್ಟು ಮನೆಗಳಿಗೆ ಸಾಧಾರಣ ಒಂದು ಇಲ್ಲಿ ಅಕ್ಕಪಕ್ಕದಲ್ಲಿ ಒಂದು 15 ಮನೆಗಳಿಗೆ ನೀರು ಹೊಕ್ಕಿದೆ. ಇಲ್ಲಿ ಆಸುಪಾಸು ಮತ್ತು ಅಂಗಡಿಗಳು ಸುಮಾರು ಮುಳುಗಡೆಯಾಗಿದೆ. ಅದೇ ರೀತಿ ಇಲ್ಲಿ ಹೊಳೆ ಮತ್ತು ತೋಟ ಸಾಧಾರಣ ಕೊಚ್ಚಿ ಹೋಗಿ ಮತ್ತು ಮನೆಯ ಆವರಣದಲ್ಲಿ ಕೆಲವು ಕಾಂಪೌಂಡ್ಗಳು ಕುಸಿದು ಹೋಗಿದ್ದಾವೆ. ಇನ್ನು ಪುತ್ತೂರಿನ ಗಡಿಪಿಲ ಗ್ರಾಮದ ಜನರನ್ನ ಮಳೆರಾಯ ಭಯಭೀತಗೊಳಿಸಿದ್ದಾನೆ. ಅಬ್ದುಲ್ ರೆಹಮಾನ್ ಎಂಬುವರ ಮನೆಯ ಹಿಂಬದಿಯ ಗುಡ್ಡ ಕುಸಿದು ಮನೆಗೆ ಹಾನಿಯುಂಟಾಗಿದೆ. ನಿನ್ನೆ ದಿನ ಅಬ್ದುಲ್ ರೆಹಮಾನ್ ಕುಟುಂಬ ನೆಂಟರಸ್ಥರ ಮನೆಗೆ ಹೋಗಿದ್ರು. ಈ ವೇಳೆ ನಿನ್ನೆ ಸರಿಸುಮಾರು ರಾತ್ರಿ 11:30ರ ವೇಳೆಗೆ ಗುಡ್ಡ ಕುಸಿದು ರೆಹಮಾನ್ ಅವರ ಮನೆಯ ಹಿಂಭಾಗಕ್ಕೆ ಮಣ್ಣು ಬಿದ್ದು ಹಾನಿಯುಂಟಾಗಿದೆ. ಇಷ್ಟೇ ಅಲ್ಲದೆ ಹೊಳೆಯ ನೀರು ಬೋರ್ಗರೆದು ರೆಹಮಾನ್ ಅವರ ತೋಟಕ್ಕೂ ನೀರು ನುಗ್ಗಿ ಅವಾಂತರ ಸೃಷ್ಟಿಸಿದೆ. ರೆಹಮಾನ್ ಅವರ ತೋಟ, ಮನೆ ಸೇರಿದಂತೆ ಸುತ್ತಮುತ್ತಲಿನ ಹಲವಾರು ಕೃಷಿ ತೋಟಕ್ಕೆ ನೀರು ನುಗ್ಗಿ ಕೃಷಿಕರು ಆತಂಕಗೊಂಡಿದ್ದಾರೆ. ಇತ್ತ ದಕ್ಷಿಣ ಕಾಶಿ ಉಪ್ಪಿನಂಗಡಿಯಲ್ಲೂ ಮಳೆಯ ಆರ್ಭಟ ಜೋರಾಗಿತ್ತು. ಅದು ನಿನ್ನೆ ರಾತ್ರಿ 11 ಗಂಟೆಗೆ ನಾವು ಇರಲಿಲ್ಲ ಮನೆಯಲ್ಲಿ, ನೆಂಟರ ಮನೆಗೆ ಹೋಗಿದ್ದೆವು. ಬೆಳಿಗ್ಗೆ ಬರುವಾಗ ಈ ಪರಿಸ್ಥಿತಿಯಲ್ಲಿ ಉಂಟು. ಮನೆಗೆಲ್ಲ ಇದೆಲ್ಲ ಜರಿದು ಬಿದ್ದು ಮನೆಗೆ ಹಾನಿಯಾಗಿದೆ. ಸುತ್ತಲೂ ಇನ್ನು ಇಲ್ಲಿ ನಾವು ನಿಲ್ಲುವಾಗ ಇಲ್ಲ, ಈ ಮನೆಯಲ್ಲಿ ಕಷ್ಟ ಉಂಟು. ಎಲ್ಲ ಎಷ್ಟು ಲೋಡ್ ಮನೆ ಎದುರುಗಡೆ ಎಲ್ಲ ಕೆಸರು ಬಂದು ಎಲ್ಲ ಅದು ಒಂದು 80 ಲೋಡ್ ಎಲ್ಲ ಆಗ್ಬೋದು. ಅಷ್ಟು ಕೆಸರು ಮಣ್ಣು ಬಂದು ಇದಾಗಿದೆ. ಮನೆ ಒಳಗೆಲ್ಲ ನೀರು ಇಲ್ಲ. PD ಬರಬೇಕಷ್ಟೇ, ಕಂಪ್ಲೇಂಟ್ ಮಾಡಿದ್ದೇವೆ, ಇನ್ನು ಬಂದು ನೋಡಬೇಕಷ್ಟೇ. ಒಟ್ಟಿನಲ್ಲಿ ಕರಾವಳಿಯಲ್ಲಿ ಎಡೆಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಜನರಂತೂ ರೋಸಿ ಹೋಗಿದ್ದಾರೆ. ಇನ್ನು 2-3 ದಿನಗಳ ಕಾಲ ಮಳೆಯ ಆರ್ಭಟ ಜೋರಾಗಿ ಇರಲಿದೆ ಎಂದು ಹವಾಮಾನ ಇಲಾಖೆ ಕೂಡ ಎಚ್ಚರಿಸಿದೆ. ಅನೀಶ್, V4 ನ್ಯೂಸ್, ಪುತ್ತೂರು. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it,
and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.